ಉದಯೋನ್ಮುಖ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಾವಿದೆಯಾಗಿದ್ದು ಸಣ್ಣ ಪ್ರಾಯದಲ್ಲಿ ನಿಧನರಾದ ರಂಜನಿ ಹೆಬ್ಬಾರ್ ನೆನಪಿನಲ್ಲಿ ಉಡುಪಿಯ ರಂಜನಿ ಸ್ಮಾರಕ ಟ್ರಸ್ಟ್ ಪ್ರತಿ ವರ್ಷ ಆಯೋಜಿಸುತ್ತಿರುವ ರಂಜನಿ ಸ್ಮಾರಕ ಸಂಗೀತೋತ್ಸವ ಸೆಪ್ಟೆಂಬರ್ 9ರಿಂದ 17ರವರೆಗೆ ನಗರದ ಎಂಜಿಎಂ ಕಾಲೇಜಿನ ನೂತನ ರವೀಂದ್ರ ಮಂಟಪದಲ್ಲಿ ನಡೆಯಲಿದೆ ಎಂದು ಟ್ರಸ್ಟ್ನ ಸಂಸ್ಥಾಪಕ ಪ್ರೊಫೆಸರ್ ವಿ ಅರವಿಂದ್ ಹೆಬ್ಬಾರ್ ತಿಳಿಸಿದ್ದಾರೆ. ಉಡುಪಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸೆಪ್ಟೆಂಬರ್ 9ರ ಸಂಜೆ ಸಂಗೀತೋತ್ಸವ ಉದ್ಘಾಟನೆಗೊಳ್ಳಲಿದ್ದು ಇದರೊಂದಿಗೆ ಟ್ರಸ್ಟ್ನ ವೆಬ್ಸೈಟ್ ಹಾಗೂ ತಾನು ಬರೆದ ಸೌತ್ ಕೆನರಾದಲ್ಲಿ ಸಂತ ನಡೆದು ಬಂದ ದಾರಿ ಕೃತಿ ಅನಾವರಣಗೊಳ್ಳಲಿದೆ. ಬಳಿಕ 5:30ರಿಂದ ಅರ್ಚನಾ ಸಮನ್ವಿ, ಶ್ರೀಮತಿ ದೇವಿ ಗಾರ್ಗಿ, ಶುಭಾಂಗಿ ಹಾಗೂ ಶ್ರೀರಾಗ್ ಇವರಿಂದ ಪ್ರದರ್ಶನವಿರುತ್ತದೆ. ಸೆಪ್ಟೆಂಬರ್ 10ರಂದು ಪ್ರಸಿದ್ಧ ಗಾಯಕಿ ರಂಜನಿ ಗಾಯತ್ರಿ ಇವರ ಕರ್ನಾಟಕ ಕಚೇರಿ ಇದ್ದರೆ 11ರಂದು ನೌಶಾದ್ ಹಾಗೂ ನಿಷಾದ್ ಪರ್ಲಾಪುರ್ ಇವರಿಂದ ಹಿಂದೂಸ್ತಾನಿ ಗಾಯನವಿದೆ. 12ರಂದು ಅಮೃತ ಮುರಳಿ ಇವರಿಂದ ಕರ್ನಾಟಕ ಸಂಗೀತ, 13ರಂದು ಚೆನ್ನೈನ ವಿನಯ್ ವಾರಣಾಸಿ ಇವರು ಸಂಗೀತ ಸಂಕೀರ್ತನೆ ಮೂಲಕ ಕಥೆಗಳನ್ನು ಹೇಳಲಿದ್ದಾರೆ ಎಂದರು. ಮತ್ತಿತರ ಕಾರ್ಯಕ್ರಮಗಳಿದ್ದು ಬೆಂಗಳೂರಿನ ಸ್ವಾಮಿ ಸೂರ್ಯಪದ ಇವರಿಂದ ಸತ್ಸಂಗ ಭಜನೆ ನಡೆಯಲಿದೆ. ಕರ್ನಾಟಕ ಸಂಗೀತದ ಇತಿಹಾಸವನ್ನು ವರ್ಣಿಸಬಹುದಾದಂತಹ ಎಕ್ಸಾಸ್ಟಿವ್ ಕೆಲಸ 30-40 ವರ್ಷಗಳ ಕಾಲ ನಾನು ಮಾಡಿದಂತಹ ಆ ಕ್ಷೇತ್ರ ಕಾರ್ಯವನ್ನು ಒಂದು ಕೃತಿ ರೂಪದಲ್ಲಿ ಇರಿಸಿದ್ದೇನೆ. ಹಾಗೆ ರಂಜನಿ ಮೆಮೋರಿಯಲ್ ಟ್ರಸ್ಟಿನ ವೆಬ್ಸೈಟನ್ನು ಕೂಡ ಆ ದಿವಸ ಲಾಂಚ್ ಮಾಡಲಿಕ್ಕಿದ್ದೇವೆ. ಅದರ ಬಳಿಕ ಸಮನ್ವಿ, ಗಾರ್ಗಿ, ಅರ್ಚನಾ, ಶ್ರೀಮತಿ ದೇವಿ, ಆಮೇಲೆ ಶುಭಾಂಗ, ಶ್ರೀರಾಗ್, ಎಳೆ ಯುವ ಪ್ರತಿಭಾವಂತ ಕಲಾವಿದರುಗಳ ಒಂದು ಪ್ರದರ್ಶನ ಆ ದಿವಸ ನಡೆಯಲಿಕ್ಕೆ. 10ನೇ ತಾರೀಕಿಗೆ ಲೋಕೋತ್ತರವಾದಂಥ ಸಂಗೀತವನ್ನು ಲೋಕವಿಡೀ ಪ್ರಚಾರ ಮಾಡಿ ಅತ್ಯಂತ ಧ್ರುವ ತಾರೆಯಾಗಿ ಈಗ ಮಿಂಚುತ್ತಾ ಇರುವಂಥ ರಂಜನಿ ಮತ್ತು ಗಾಯತ್ರಿಯವರ ಸಂಗೀತ ಕಚೇರಿಯನ್ನು ಏರ್ಪಾಡು ಮಾಡಿದ್ದೇವೆ. ಅವರನ್ನು ಕರೆಸುವುದು ಅಷ್ಟು ಸುಲಭದ ಕೆಲಸ ಅಲ್ಲ. ಅವರು ಇಳೆಯ ರಾಜ ಅಥವಾ